ಯಾರು ರೇಯಾಂಶ್ ಅದು? ವಿಜಿ ಮ್ಯಾಮ್. ಯಾರು ಹೇಳು? ಫಸ್ಟ್ ಟೀಚರ್ ಅಲ್ವಾ ನಿಂದು? ಯಾ ಇದೆ ಅಲ್ಲ ಮನೇಲಿ ಆಲ್ರೆಡಿ. ಕ್ಯಾಲ್ಕುಲೇಟರ್ ಬೇಡ ನಿಂಗೆ ಇಷ್ಟು ಬೇಗ. ಆ್ಯಂಡ್ ಇವಾಗ ಸದ್ಯಕ್ಕೆ ಶೂ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೆಂಗೆ ಅಂದರೆ ಸ್ಕೂಲ್ ಒಳಗಡೆ ಹೋದ್ಮೇಲೆ ಕ್ಲಾಸ್ ರೂಮ್ ಒಳಗಡೆ ಬೇರೆನೇ ಶೂ ಹಾಕೋಬೇಕು ಅಲ್ಲ ರೇಂಜ್ ಹೋಗಿ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಇರ್ತೀರಾ ಅಂತ ನಾವು ಭಾವಿಸ್ತೀವಿ. ಇವತ್ತೊಂದು ಕಡೆ ಹೋಗ್ತಾ ಇದ್ದೀವಿ. ಆಬ್ವಿಯಸ್ಲಿ ನಾನು ಸಾರಿ ಇವತ್ತು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಸಾರಿ ಹಾಕೊಂಡಿರೋದು ನೀವು ನೋಡ್ತಾ ಇರೋದು. ಕೆನಡಾದಲ್ಲಿ ಸಾರಿ ಹಾಕಿದ್ದೀನಿ ನಾನು, ಆದರೆ ಹೊರಗಡೆ ಹೋಗಿರಲಿಲ್ಲ ಸಾರಿ ಹಾಕೊಂಡು ಎಲ್ಲೂ. ಮನೆಯಲ್ಲೇ ಹಬ್ಬ ಎಲ್ಲ ಇದ್ದಾಗ ಉಟ್ಕೊಂಡಿದ್ದೆ. ಬಟ್ ಇವತ್ತು ಒಂದು ಫಂಕ್ಷನ್ಗೆ ಕರೆದಿದ್ದಾರೆ. ಸೊ ಹಾಗೆ ಇವಾಗ ಸಂಜೆ ಆಲ್ಮೋಸ್ಟ್ 6:30 ಆಗಿದೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಒಬ್ರು ಮನೆಗೆ. ಅವ್ರ ಮನೇಲಿ ಒಂದು ಸೀಮಂತ ಕಾರ್ಯಕ್ರಮ ಇದೆ. ಸೊ ಫಸ್ಟ್ ಟೈಮು ಕೆನಡಾದಲ್ಲಿ ಸಾರಿ ಹಾಕೊಂಡು ನಾನು ಹೊರಗಡೆ ಹೋಗ್ತಾ ಇರೋದು. ಒಂಥರ ಖುಷಿ ಆಗ್ತಾ ಇದೆ. ಯಾರ್ದು ಸೀಮಂತ ಅಂತ ರೇಯಾಂಶ್ ಹೇಳ್ತಾರೆ. ಯಾರು ರೇಯಾಂಶ್? ವಿಜಿ ಮ್ಯಾಮ್. ಯಾರದು ವಿಜಿ ಮ್ಯಾಮ್ ಅಂದ್ರೆ? ಇಂಡಿಯಾದ ಟೀಚರ್. ಹಾ, ರೇಯಾಂಶ್ ಇದು ಇಂಡಿಯಾದ ಟೀಚರ್. ನಾನು ಅವತ್ತು ಯಾವುದೋ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ರೇಯಾಂಶ್ ಇದು ಫಸ್ಟ್ ಟೀಚರು. ಅವನೇನು ಒಂದು ಇಂಡಿಯಾದಲ್ಲಿ ಇರಬೇಕಾದ್ರೆ, ನಾವು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಅವನು ಒಂದು ಸ್ಕೂಲ್ಗೆ ಹೋಗ್ತಿದ್ದ, ಅಲ್ಲಿ ನರ್ಸರಿಗೆ ಒಂದು 3 months ಹೋಗಿದ್ದಾನಷ್ಟೇ. ಅವಾಗ ಅಲ್ಲಿ ಅವನಿಗೆ ಫಸ್ಟ್ ಟೀಚರ್ ಆಗಿದ್ದವರು ಅವರು ವಿಜಯಲಕ್ಷ್ಮಿ ಅಂತ, ವಿಜಿ ಮ್ಯಾಮ್ ಅಂತಾನೆ ಹೇಳ್ತಾ ಇದ್ದಿದ್ದು ಇವರು ನಾವು. ಸೊ ಅವರು ಆಕ್ಚುಲಿ ಕೆನಡಾದಲ್ಲಿದ್ದಾರೆ. ನಾನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ರೇಯಾಂಶ್ ಇದು ಫಸ್ಟ್ ಟೀಚರ್ ಕೂಡ ಕೆನಡಾದಲ್ಲೇ ಇದ್ದಾರೆ ನಮ್ಮ ಜೊತೆನೆ ಅಂತ. ನಾವು ಬಂದು ಒಂದು 3-4 months ಅಲ್ಲಿ ಅವರು ಕೂಡ ಬಂದಿದ್ದಾರೆ. ಅವರ ಹಸ್ಬೆಂಡ್ ಎಲ್ಲ ಫ್ಯಾಮಿಲಿ ಜೊತೆ. ಸೊ ಇವತ್ತು ಅವರದೇ ಒಂದು ಸೀಮಂತಕ್ಕೆ ಹೋಗ್ತಾ ಇದ್ದೀವಿ. ಅವರು ಇವಾಗ ಆಲ್ಮೋಸ್ಟ್ ನಾವಿಲ್ಲಿ ಬಂದು 2 years ಆಯಿತು. ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ, ಈ ಪ್ಯಾಂಡಮಿಕ್ ಅದು ಇದರಿಂದ. ಸೊ ಈ ಒಂದು ಒಳ್ಳೆ ಒಕೇಶನ್ ನಮಗೆ ಸಿಕ್ತು ಅವ್ರನ್ನ ಮೀಟ್ ಮಾಡೋಕ್ಕೆ. ಸೊ ತುಂಬ ಎಕ್ಸೈಟ್ ಆಗಿದ್ದಾನೆ ರೇಯಾಂಶ್ ಕೂಡ ಅಲ್ಲ ರೇಯಾಂಶ್? ತುಂಬ ಟೈಮ್ ಆದಮೇಲೆ ಅವನ ಫಸ್ಟ್ ಟೀಚರ್ನ ಮೀಟ್ ಮಾಡೋಕ್ಕೆ ಖುಷಿ ಆಗ್ತಾ ಇದೆ ನಿಮಗೆ? ವಿಜಿ ಮ್ಯಾಮ್ ಅನ್ನ ಮೀಟ್ ಮಾಡೋಕ್ಕೆ ಅವ್ರಿಗೂ ತುಂಬ ಖುಷಿ ಇದೆ. ರೇಯಾಂಶ್ ನೋಡ್ಬೇಕು ಅವರು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ಅವ್ರ ಮನೆಗೆ. ರೇಯಾಂಶ್ ಎಷ್ಟು ಲಕ್ಕಿ ಅಲ್ವಾ ಚಿನಿ? ನಿನ್ ಫಸ್ಟ್ ಟೀಚರ್ ಕೂಡ ನಿನ್ ಜೊತೆನೆ ಕೆನಡಾಗೆ ಬಂದ್ಬಿಟ್ಟಿದ್ದಾರೆ ಅಲ್ಲ? ಹಾ. ವಿಜಿ ಮ್ಯಾಮ್. ಯಾರು ಹೇಳು? ಫಸ್ಟ್ ಟೀಚರ್ ಅಲ್ವಾ ನಿಂದು? ಯಾ. ಸೊ ಇವರು ವಿಜಯಲಕ್ಷ್ಮಿ ಅಂತ, ವಿಜಿ ಮ್ಯಾಮ್ ಅಂತ ರೇಯಾಂಶ್ದು. ಇವಾಗ ನಾವು ಬಂದು 1 year ಆದ್ಮೇಲೆ ಅವರು ಇಲ್ಲಿ ಬಂದಿದ್ದಾರೆ. ಇವಾಗ ಇಲ್ಲಿ ಫ್ರೆಂಡ್ಸ್ ಓನ್ಲಿ ಬಿಕಮ್ ಫ್ಯಾಮಿಲಿ. ನೋ ಮ್ಯಾಮ್? ವೆನ್ ಯು ಆರ್ ಅವೇ ಫ್ರಮ್ ಫ್ಯಾಮಿಲಿ, ಫ್ರೆಂಡ್ಸ್ ಓನ್ಲಿ ಬಿಕಮ್ ಫ್ಯಾಮಿಲಿ. ಸೊ ಶಿ is celebrating her Seemanta with friends here. I'm so happy that you came. Yeah. Reyansh, are you happy? Yes. To see your teacher? Yes. You're happy, right? Yes. Kissi kodondu. Kiss kodondu. I'm so happy, ma'am, really.
ಅದಾಗಿತ್ತು ಒಂದು ಸೀಮಂತ ಸೆಲೆಬ್ರೇಷನ್. ಇಲ್ಲಿದ್ದಾಗ ಆ್ಯಕ್ಚುಲಿ ತುಂಬ ಫ್ಯಾಮಿಲಿ ಮಿಸ್ ಆಗುತ್ತೆ. ಅದೇ ಇವಾಗ ಇಂಡಿಯಾದಲ್ಲಿ ಇದ್ದಿದ್ರೆ ಎಷ್ಟು ಜೋರಾಗಿ ಇನ್ನೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ಅವರು ಇನ್ನೂ ಇಲ್ಲಿದ್ರೂ ತುಂಬ ಚೆನ್ನಾಗಿ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾವ ಥರ ಎಲ್ಲ ಏನೇನೋ ಮಾಡಬೇಕಿತ್ತು ತಿಂಡಿಗಳು ಅದೆಲ್ಲ ಮಾಡಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದೇ ನಾನು ಆವಾಗಲೇ ವಿಡಿಯೋದಲ್ಲಿ ಅವ್ರ ಹತ್ರ ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೆ. ಸೊ ನೀವು ಅಂದ್ಕೋಬೋದು ಇಂಗ್ಲೀಷಲ್ಲಿ ನಾನು ನಿನಗೆ ಮಾತಾಡ್ತಾ ಇದ್ದೆ ಅಂತ. ಅವ್ರು ಆ್ಯಕ್ಚುಲಿ ಕನ್ನಡದವರಲ್ಲ, ಅವರು ಆಂಧ್ರದವರು. ಅವ್ರು ಇದ್ದಿದ್ದು ಬ್ಯಾಂಗ್ಳೂರಲ್ಲಿ, ಅಲ್ಲಿ ಜಾಬ್ ಮಾಡ್ತಾ ಇದ್ರು. ಬಟ್ ಬೇಸಿಕಲಿ ಅವರು ಆಂಧ್ರದವರು, ಸೊ ಅವರಿಗೆ ಕನ್ನಡ ಬರಲ್ಲ. ಸೊ ಹಂಗಾಗಿ ನಾನು ಅವ್ರ ಹತ್ರ ಇಂಗ್ಲೀಷಲ್ಲಿ ಮಾತಾಡಿದ್ದು. ಇಲ್ಲಿ ಇದ್ರೂ ಇಲ್ಲೆಲ್ಲ ಈ ಥರ ಎಲ್ಲ ಇದ್ದಾಗ ಫ್ರೆಂಡ್ಸೇ ನಮಗೆ ಫ್ಯಾಮಿಲಿ ಥರ ಅಂತ ಆಗ್ಬಿಡುತ್ತೆ. ಆ್ಯಕ್ಚುಲಿ ಎಲ್ಲ ಯಾರು ನಮಗೆ ಜೊತೆಯಲ್ಲಿ ಫ್ರೆಂಡ್ಸ್ ಇರ್ತಾರೆ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಅವರೇ ಫ್ಯಾಮಿಲಿ ಆಗಿಬಿಡ್ತಾರೆ ಎಷ್ಟು ಫ್ಯಾಮಿಲಿಯಿಂದ ದೂರ ಇದ್ದಾಗ. ಸೊ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಅವರೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಊಟ ಎಲ್ಲ ಮಾಡ್ಕೊಂಡು ನಾವು ಬೇಗ ಬಂದ್ಬಿಟ್ವಿ. ಇವಾಗ ಸದ್ಯಕ್ಕೆ ಎಲ್ಲಿ ಹೋಗ್ತಾ ಇದೀವಿ ರೇಯಾಂಶ್? ನಾವು ವಾಲ್ಮಾರ್ಟ್ಗೆ ಹೋಗ್ತಾ ಇದೀವಿ. ನಮ್ಮ ಹುಡುಗನ್ಗೆ ಇವಾಗ 9th ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೆಪ್ಟೆಂಬರ್ 9th ಇಂದ ಥರ್ಸ್ಡೇ ಇಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಸ್ವಲ್ಪ ಇದೆ ಅಲ್ಲ ಆಲ್ಮೋಸ್ಟ್ ಥಿಂಗ್ಸ್ ಎಲ್ಲ, ಬಟ್ ಇನ್ನೂ ಒಂದು ಸ್ವಲ್ಪ ಸ್ಕೂಲ್ಗೆ ಬೇಕಾಗಿರೋ ನೆಸೆಸರಿ ಐಟಮ್ಸ್ಗಳು ಬೇಕಾಗಿತ್ತು. ಅದಕ್ಕೆ ತಗೋಬರೋಣ ಅಂತ. ಹೌದು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಬೇಕು, ತಗೋಬರೋಣ ಅಂತ ಇವಾಗ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಇದ್ದೀವಿ. ಅದು ಅಲ್ಲದೆ ಇವತ್ತು 7 ಆ್ಯಕ್ಚುಲಿ, ನಾಳೆ 8 ಆ್ಯಂಡ್ 9th ಸ್ಟಾರ್ಟ್. ಇನ್ನು ಒಂದೇ ದಿನ ಉಳಿದಿರೋದು ಸ್ಕೂಲ್ಗೆ. ರೇಯಾಂಶ್ ಖುಷಿ ಇದೆಯಾ ನಿಂಗೆ? ಏನಿದೆ ರೇಯಾಂಶ್? ಇಷ್ಟ ಇಲ್ಲ ಅಂತ ಅವ್ನು ಕೇಳ್ದಾಗಿಂದ ಅದನ್ನೇ ಹೇಳ್ತಾ ಇದ್ದಾನೆ ಯಾವಾಗಲೂ. ಸ್ಕೂಲ್ ಹೋಗ್ತೀಯಾ ಅಂದರೆ ಇಲ್ಲ ಎಕ್ಸೈಟಿಂಗ್ ಏನೂ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾನೆ. ಬಿಕಾಸ್ ಅವ್ನಿಗೆ ಇನ್ನೂ ಸ್ಕೂಲ್ಗೆ ಹೋಗಿ ಗೊತ್ತಿಲ್ಲ, ಒಂದು ದಿನಾನು ಸ್ಕೂಲಿಗೆ ಕಾಲಿಟ್ಟಿಲ್ಲ ಅವನು. ಇಂಡಿಯಾದಲ್ಲಿ ಒಂದು ನರ್ಸರಿಗೆ ಒಂದು ಹೋಗಿದ್ಬಿಟ್ರೆ ಇಲ್ಲಿ ಬಂದಮೇಲೆ ಎಲ್ಲ ನರ್ಸರಿ ಏನದು JK ಜೂನಿಯರ್ ಕಿಂಡರ್ ಗಾರ್ಡನ್ ಎಲ್ಲ ಆನ್ಲೈನಲ್ಲೇ ಆಯಿತು. ಇವಾಗ ಫಸ್ಟ್ ಟೈಮ್ ಸ್ಕೂಲ್ ಕಾಲಿಡ್ತಾ ಇರೋದು ಅವನು 9th ಇಂದ. ಸೊ ಎಕ್ಸ್ಪೀರಿಯನ್ಸ್ ಅವ್ನಿಗೆ ಹೆಂಗಿದೆಯೋ ಗೊತ್ತಿಲ್ಲ. ನನಗಂತೂ ಸ್ವಲ್ಪ ಟೆನ್ಷನ್ನು ಇದೆ, ಭಯನೂ ಇದೆ, ಹೆಂಗೆಲ್ಲ ಆಗುತ್ತೆ ಅಂತ. ಎನಿವೇಸ್ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊತೀವಿ ನಾವು. ವಾಟರ್ ಬಾಟಲ್, ಥರ್ಮಸ್ ಎಲ್ಲ ಇದೆ, ಲಂಚ್ ಬ್ಯಾಗ್ ಎಲ್ಲ. ಸೊ ರೇಯಾಂಶ್ಗೊಂದು ಇವಾಗ ಥರ್ಮಸ್ ಬೇಕಿತ್ತು. ಇದರಲ್ಲಿ ಲಂಚ್ ಎಲ್ಲ ಹಾಕ್ಕೊಡ್ಬೋದು. ರೈಸ್ ಐಟಮ್ ಏನೇ ಇದ್ರೂ ಬಿಸಿಯಾಗಿ ಉಳಿಯುತ್ತೆ ಒಂದು ಸ್ವಲ್ಪ ಹೊತ್ತು. ಸೊ ಹಂಗಲ್ಲ ಓಪನ್ ಮಾಡೋಕ್ಕಾಗುತ್ತೆ ನೋಡಿ ಚಿನ್ನಿ, ಅದು ನಿನ್ನ ಕೈಯಲ್ಲಿ ಸ್ಕೂಲಲ್ಲಿದ್ದಾಗ ಓಪನ್ ಮಾಡೋಕ್ಕಾಗುತ್ತಾ? ಆಗಿಲ್ಲ ಅಂದರೆ ಆಮೇಲೆ ಆಗುತ್ತೆ ಅಲ್ಲ? ಆಗುತ್ತೆ. ತುಂಬ ಟೈಟ್ ಹಾಕಿರಲ್ಲ ನಾನು, ಸ್ವಲ್ಪ ಹಾಕಿರ್ತೀನಿ. ಆಗುತ್ತೆ ಅಲ್ಲ? ಕುಡಿಯೋದಲ್ಲ ಮರಿ, ಆ ಸ್ಪೂನಲ್ಲಿ ಅದ್ರೊಳಗೆ ರೈಸ್ ಐಟಮ್, ಪಾಸ್ತಾ ಆ ಥರ ಎಲ್ಲ ಹಾಕ್ಕೊಟ್ಟಿರ್ತೀನಿ. ತಿನ್ನೋಕೆ ಈಸಿ ಆಗುತ್ತೆ. ಓಕೆ ಅಲ್ಲ? ಕ್ಲೋಸ್ ಮಾಡಿ ಹಾಕು ಅಲ್ಲಿ ಬಾಸ್ಕೆಟ್ಗೆ ಹಾಕು. ಏನು ಬೇಕು ರೇಯಾಂಶ್? ಕ್ರೇಯಾನ್ಸ್ ಬೇಕಾ? ಯಾವ್ದು ಬೇಕೋ ತಗೋ ಅಲ್ಲಿಂದ. ಸ್ಮಾಲ್ ಬೇಕಾ? ತಗೋ, ಯಾವ್ದು ಬೇಕೋ ಅದು ತಗೋ. ಇದರಲ್ಲಿ ತುಂಬ ದೊಡ್ಡದು, ಇಷ್ಟು ದೊಡ್ಡದೆಲ್ಲ ಬೇಡ ಅಲ್ಲ ನಿಂಗೆ? ಪೆನ್ಸಿಲ್ ಹಾಕ್ಬೋದಲ್ಲ, ಕಲರ್ ಪೆನ್ಸಿಲ್? ಹಾಕೋದಕ್ಕೆ. ವಾಟ್ಸ್ ನೆಕ್ಸ್ಟ್? ಗ್ಲೂ ಬೇಡ, ಮನೇಲಿದೆ. ಪೆನ್ ಬೇಕು? ಸ್ಕೆಚ್ ಪೆನ್ ಎಲ್ಲ ಅದೆಲ್ಲ ಸಾಕು, ಅದು ಇವಾಗ ಸಾಕು. ಬುಕ್ ತೊಗೊಳ್ಳೋಣ ಒಂದೆರಡು. ಏನಾದ್ರೂ ಏನು? ಲಂಚ್ ಬಾಕ್ಸಾ? ಓಕೆ, ಹಾಕೋದಕ್ಕೆ. ಸ್ಕೂಲ್ ಬ್ಯಾಗ್ ಬೇಡಲ್ಲ? ಯಾಕೆ ಹೇಳು? ಆಲ್ರೆಡಿ ಇದೆ ಸ್ಕೂಲ್ ಬ್ಯಾಗ್, ಮನೇಲಿ ಲಾಸ್ಟ್ ಇಯರ್ ತೊಗೊಂಡಿದ್ದೇ ಇದೆ. ಸೊ ಈ ಸರಿ ಸ್ಕೂಲ್ ಬ್ಯಾಗ್ ಬೇಡ ನನಗೆ. ಯೂಸೇ ಆಗಿಲ್ಲ, ಲಾಸ್ಟ್ ಇಯರ್ದು ಬ್ಯಾಗ್ ಯೂಸ್ ಆಗಿಲ್ಲ. ಸೊ ಬೇಡ. ಪೆನ್ಸಿಲ್ ಕೇಸ್ ಬೇಡಲ್ಲ ರೇಂಜ್? ಅಲ್ಲಿದೆ ಅಲ್ಲ ಮನೇಲಿ ಆಲ್ರೆಡಿ. ಏನು? ಕ್ಯಾಲ್ಕುಲೇಟರ್ ಬೇಡ ನಿಂಗೆ ಇಷ್ಟು ಬೇಗ ಸದ್ಯಕ್ಕೆ. ದೊಡ್ಡವನಾದ್ಮೇಲೆ ಕ್ಯಾಲ್ಕುಲೇಟರ್ ತಗೋ, ಇವಾಗ ಹಂಗೆ ಮಾಡಬೇಕು ಮ್ಯಾಥ್ಸು. ಓಕೆನಾ? ನಡಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಶೂ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೆಂಗೆ ಅಂದರೆ ಸ್ಕೂಲ್ ಒಳಗಡೆ ಹೋದ್ಮೇಲೆ ಕ್ಲಾಸ್ ರೂಮ್ ಒಳಗಡೆ ಬೇರೆನೇ ಶೂ ಹಾಕೋಬೇಕಲ್ಲ ರೇಂಜ್? ಯಾವ್ದು ಹಾಕೊಂಡು ಹೋಗ್ತೀವಿ ಮನೆಯಿಂದ ಅದನ್ನು ಹೊರಗಡೆ ಇಟ್ಟಿರಬೇಕು. ಕ್ಲಾಸ್ ರೂಮ್ ಒಳಗಡೆ ಬೇರೆನೇ ಶೂ ಇಟ್ಕೊಂಡಿರ್ಬೇಕು. ಸೊ ಒಳಗಡೆಗೆ ಈಸಿಯಾಗಿ ಅವನು ಹಾಕೊಳ್ಳೋ ಥರ ಬರೀ ಸ್ಲೈಡಿಂಗ್ ಶೂ ಒಂದು ತೊಗೊಳ್ಳೋಣ ಅಂತ, ಹಿಂಗೆ ಸ್ಲೈಡ್ ಮಾಡೋ ಥರ ವಿತೌಟ್ ಏನು. ಯಾವ್ದು ಬೇಕು? ಓಕೆ ಹಾಕಿ ತೋರಿಸೋದು ಆಗುತ್ತಾ ಅಂತ. ಸೊ ಅವನಿಗೆ ವಿತೌಟ್ ಎನಿ ಅದು ಕಟ್ಟಕ್ಕೆ, ಲೇಸ್ ಕಟ್ಟಕ್ಕೆ ಅದೆಲ್ಲ ಕಷ್ಟ ಆಗದೆ ಇರೋ ಥರ ನಾವು ಹಾಗೆ ಸುಮ್ಮನೆ ಸ್ಲೈಡ್ ಮಾಡಿ ಹಾಕೊಳ್ಳೋ ಥರ ಈಸಿ ಆಗೋ ಥರ ತೊಗೊಳ್ಳೋಣ ಅಂತ ಇದನ್ನು ತೊಗೊಳ್ತಾ ಇದ್ದೀವಿ. ಆಗುತ್ತಲ್ಲ ಹಾಕೊಳ್ಳೋಕ್ಕೆ? ಸರಿಯಾಗಿ ಹಾಕೋ, ನೀನೇ ಹಾಕೋಬೇಕು ಸ್ಕೂಲಲ್ಲಿ. ಅದಕ್ಕೆ
ಚೆನ್ನಾಗುತ್ತಲ್ಲ ಚಿನಿ. ಬಾಕ್ಸ್ ತೊಗೊಂಡ್ವಿ, ಶೂ ತೊಗೊಂಡ್ವಿ, ವಾಟರ್ ಬಾಟ್ಲ್ ಒಂದು ಬಾಕಿ ಇದೆ, ತಗೊಳ್ಳೋಣ. ಈ ಸಾಕ್ಸ್ ತಗೊಂಡಿದ್ವಿ. Okay. ಈ ಸಾಕ್ಸ್. ಓಕೆ, ಇಡಲಿ. Two snacks and one lunch. You have to take 1 lunch and 2 snacks, right? Yes. So, ಇದು ಸ್ನ್ಯಾಕ್ಸ್ಗೆ ಓಕೆನಾ? Huh? This box is okay for the snacks, right? Yes. So, ಸ್ನ್ಯಾಕ್ಸ್ಗೆ ಏನೆಲ್ಲ ಹಾಕ್ಕೊಡೋದು ನಿಮಗೆ? One side that is biscuit started, ಇನ್ನೊಂದು side that is fruit. ಫ್ರೂಟ್ಸ್ ಅಲ್ಲ? ಓಕೆ. ವಾಟ್ ಇಸ್ ದಟ್? ಏನದು ರೇಂಜ್? ಹಲೋವೀನಿಗೆ ರೆಡಿ ಮಾಡಿ ಇಟ್ಟಿದ್ದಾರಲ್ಲ, ಚೆನ್ನಾಗಿದೆ ಅಲ್ಲ? ಹಾಂ ಹಾಂ, ಓ ಅಕ್ಟೋಬರಲ್ಲಿ ಬರುತ್ತಾ ಹಲೋವೀನು? ಓಕೆ. ಯಾ, ದಟ್ಸ್ ಸೋ ಸ್ಕೇರಿ ರೈಟ್? ದಟ್ ಡಾಲ್ ಈಸ್ ಸೋ ಸ್ಕೇರಿ ರೈಟ್? ನೋಡಿ ಹೆಂಗಿದೆ ಅಂತ. ಬೇಡ? ಓಕೆ, ಲೆಟ್ಸ್ ಗೋ. ಸೊ ಇನ್ನು ನೆಕ್ಸ್ಟು ರೇಯಾಂಶ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಹೆಂಗಾಯಿತು ಅಂತ ಎಲ್ಲ ಅವನ ಎಕ್ಸ್ಪೀರಿಯನ್ಸ್ ಜೊತೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀವಿ. ಎಂಡ್ ಮಾಡಿ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಮಾಫು 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 ಫೂ, ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಮಾಫು.